ತೊಳ್ಮೇಲು ಯಾನ್ ಪ್ರತಿಕ್ರಿಯೆ ಒಂದು ಈ ವಾರದ ಮಲ್ಲ ಸುದ್ದಿಲು ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿ ಶಾಸಕರು ನಮಸ್ಕಾರ ಮಲ್ಪೂರು. ಶಾಸಕಿ ಜಮೀರ್ ಅಹಮದ್ ಕಾರ್ಯಕರ್ತರ ಮಿತ್ತು ಪುನಃ ಗಡಿಪಾರು ನೋಟಿಸ್ ಪಿರದೇತೊಂದಿರ ವಿಎಚ್ಪಿ ಬೊಕ ಬಜರಂಗ ದಳ ಆಗ್ರಹ. ಕುಂದಾಪುರ ಸರ್ಕಾರಿ ಆಸ್ಪತ್ರೆ ಪೆದ್ದುನ ಪೊರ್ತುಗು ಬಾಲ್ಯ ಸಾವು. ಪದ್ಮಶ್ರೀ ಹರೇಕಳ ಹಾಜಬ್ಬೆರೆಗೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಡು ಮಾನಾದಿಗೆ. ಸರ್ಕಾರಿ ಶಾಲೆದಾರನು ಉಲೈಪಾಡ್ದು ಮಾರಾಟಕ್ಕೆ ಪ್ರಯತ್ನ. ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿ ಶಾಸಕರು ನಮಸ್ಕಾರ ಮಲ್ಪೇರು. ಮುಸ್ಲಿಮರಿಗೆ ಬಿಜೆಪಿ ದಕ್ಕಲು ಮಾನವಲಿಕ ನಮ್ಮ ಮಲ್ತದ ಪಂಡದು ಹೈದರಾಬಾದ್ ಕರ್ನಾಟಕ ವಸತಿ ಇಲಾಖೆ ಸಚಿವರಾಯನ ಜಮೀರ್ ಅಹಮದ್ ಪಾತ್ರೆ ಕೊಡ್ತೇರು. ಉಂದೆತ್ತ ಸಂಗತಿದ ಬಗ್ಗೆ ಕುಡ್ಲಡ್ ಒಕೊಣಯ್ಯನ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಸರ್ಕಾರದ ವಸತಿ ಇಲಾಖೆ ಸಚಿವರಾಯನ ಜಮೀರ್ ಅಹಮದ್ ಸ್ಪೀಕರ್ ಸ್ಥಾನಗ ಮಾನದಿಗೆ ಕೊರೊಂದಿಜ್ಜರು. ಸ್ಪೀಕರ್ ಸ್ಥಾನ ಜಾತಿ ಧರ್ಮ ಬುಡ್ದು ಪುನಃ ಒಂಜಿ ಪಟ್ಟ. ಜಮೀರ್ ಅಹಮದ್ ಸ್ಪೀಕರ್ ಸ್ಥಾನನು ಮತೀತ ದೃಷ್ಟಿ ತೂತೆರು. ಆ ಪಟ್ಟಗು ಪುನಃ ಮಾನದಿಗೆ ಕಮ್ಮಿ ಆಪುಲಕ ಮಲ್ತೆರು. ಜಮೀರ್ನ ಮಾನಸಿಕತೆ ಬಗ್ಗೆ ಮುಲುದೆರ್ತು ದೂಜುಂಡು. ಅಂಚಾದು ಮುಖ್ಯಮಂತ್ರಿ ಆದಿತ್ಯನ ಸಿದ್ದರಾಮಯ್ಯರು ಜಮೀರ್ ಅಹಮದ್ನ ರಾಜೀನಾಮೆ ದೆತ್ತನೋಡು ಪಂಡದು ಪಾತೆರೆ ಪಂಡರು. ಜಮೀರ್ ಅಹಮದ್ ಅವರು ಚುನಾವಣೆಯ ಪ್ರಚಾರ ಭಾಷಣದ ಸಂದರ್ಭದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವಾಗಿರ್ತಕ್ಕಂಥ ಸ್ಪೀಕರ್ ಸ್ಥಾನವನ್ನು ಅಗೌರವವಾಗಿ ಕಂಡಿದ್ದಾರೆ ಅಂತ. ಆ ಸ್ಥಾನ ಅದು ಜಾತಿ ಮತ ಪಂಥ ಪಂಗಡಗಳನ್ನ ಮೀರಿರ್ತಕ್ಕಂಥ ಸ್ಥಾನ. ಸ್ಪೀಕರ್ ಸೀಟಲ್ಲಿ ಕೂತಾಗ ಅವರನ್ನು ಆ ಸ್ಥಾನದ ಗೌರವಕ್ಕೆ ಕಾಣ್ತೇವೆ ಹೊರತು ಅವರ ವ್ಯಕ್ತಿಗೋಸ್ಕರ ಗಮನಿಸುವುದಿಲ್ಲ, ಗೌರವ ಕೊಡುವುದಿಲ್ಲ. ಅಂತಹ ಸ್ಥಾನವನ್ನು ಇವತ್ತು ಮತೀಯವಾಗಿ ಬಳಸಿದ್ದಾರೆ, ರಾಜಕೀಯವಾಗಿ ಬಳಸಿದ್ದಾರೆ. ಆ ಸ್ಥಾನದ ಗೌರವವನ್ನು ಕಡಿಮೆ ಮಾಡಿದ್ದಾರೆ. ನನಗೆ ಅನ್ನಿಸ್ತದೆ ಸ್ಪೀಕರ್ ಅವರು ತತ್ಕ್ಷಣ ಅವರನ್ನು ಕರೆದು ರಾಜೀನಾಮೆಯನ್ನು ಸ್ವೀಕಾರ ಮಾಡೋದು ಮತಿಭ್ರಾಂತಿ ಆಗಿದೆ ಅವರಿಗೆ, ಜಮೀರ್ ಅಹಮದ್ಗೆ. ಯಾಕಂದರೆ ಅಂತಹ ಸ್ಥಾನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಬಿಟ್ಟು ಅದಕ್ಕೆ ಒಂದು ಮತೀಯ ಬಣ್ಣ ಬಳಸಿರ್ತಕ್ಕಂಥದ್ದು ಇದು ಜಮೀರ್ ಅವರ ಮಾನಸಿಕತೆಯನ್ನು ತೋರಿಸಿದೆ. ಅವರೊಬ್ಬ ಮತೀಯವಾದಿ ಅಂತ ತೋರಿಸ್ತದೆ. ಒಬ್ಬ ಸಂವಿಧಾನಿಕವಾಗಿರ್ತಕ್ಕಂಥ ಮತ ಪಡೆದು ಪ್ರತಿಜ್ಞೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕ ಈ ರೀತಿಯಾಗಿ ಒಂದು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ. ಅವರಿಗೆ ಮತಿಭ್ರಾಂತಿ ಆಗಿದೆ. ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಅವರು ಕರೆಸಿ ತತ್ಕ್ಷಣ ಅವರು ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು. ಇಲ್ಲಂತಾದ್ರೆ ಆಗ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಅಗೌರವ ಅಂತ ನಾನು. ಹಿಂದೂ ಕಾರ್ಯಕರ್ತನ ವಿರುದ್ಧ ಗಡಿಪಾರು ನೋಟಿಸ್ ಸಂಗತಿಗೆ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಪಯರು. ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ತಾಲೂಕುದ ಅಮರ್ ಜವಾನ್ ಜ್ಯೋತಿ ನಡತಿನ ಪ್ರತಿಭಟನೆ ಪಾತಿರ್ನ ಬಜರಂಗ ದಳ ಮುಖಂಡೆ ಸುನಿಲ್ ಕೆಆರ್ ಬಜರಂಗ ದಳದ ಕಾರ್ಯಕರ್ತರು ಅತ್ಯಾಚಾರ ದರೋಡೆ ಮಲ್ತದು ರೌಡಿ ಪಟ್ಟದೆ ತೊನ್ನಕುಲತ್ತು. ಗೋಮಾತೆ ಬೊಕ್ಕ ನಮ್ಮ ಪಲಿ ಮೆಗ್ದಿನಕ್ಲ ರಕ್ಷಣೆಗಾದ ಕೇಸ್ ಮಲ್ತೊನ್ನಕುಲು. ಈ ಹೋರಾಟ ಸರಾಗವಾದ ನಡಪುಂಡು. ಹಿಂದೂ ಕಾರ್ಯಕರ್ತನ ಗಡಿಪಾರು ಮಲ್ತಂಡ ಹಿಂದೂ ಸಂಘಟನೆಯನ್ನು ತಮಿಳಲ್ಲಿ ಪನ್ಪಿನ ಎನ್ನುಣ ಬರ್ಚಿ. ನಮ್ಮ ಹಿಂದೂ ಸಂಘಟನೆ ಒವ್ವೆ ಕಾರಣಗ ತಿರ್ತುಬೂರು ಎರಬುಡು ಪೂಜಾ ಅಲ್ಪಸಂಖ್ಯಾತರನ್ನು ಒತ್ತುನೇರ ಈ ನಮೂನೆ ಬೇಲೆ ಮಲ್ಪುನ ಅಗತ್ಯ ಇಜ್ಜಿ. ಹಿಂದೂ ಕಾರ್ಯಕರ್ತರ ಮಿತ್ತು ಪುನಃ ಗಡಿಪಾರು ನೋಟಿಸ್ ಪಿರದೇತು ನೋಡು. ಒಂಜಿ ವೇಳೆ ಗಡಿಪಾರು ನೋಟಿಸ್ ಪಿರದೇತುಂಜಿಂಡ ಪೆರಿಯ ವಾಯ್ನ ಉಗ್ರ ಹೋರಾಟ ನಡಪಾಡ ಅಪ್ಪನ್ ಪಂಡದು ಪಾತೆರೆ ಪಂಡಿರು. ಬಜರಂಗ ದಳದ ಕಾರ್ಯಕರ್ತರನ್ನ ರಾಷ್ಟ್ರೀಯತೆ ಪರವಾಗಿ ದೇಶದ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನ ಪುತ್ತೂರಿನಿಂದ ಅಥವಾ ಸುಳ್ಯದಿಂದ ಗಡಿಪಾರು ಮಾಡುವಂತಹ ವಿದ್ಯಮಾನಗಳು ಇವತ್ತು ಈ ಭಾಗದಲ್ಲಿ ನಡೆದಿದೆ. ನಿರಂತರವಾಗಿ ದೇಶದ ಪರವಾಗಿ ಕೆಲಸ ಮಾಡುವಂತಹ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವಂತಹ ಹಿಂದೂ ಸಮಾಜದ ಬಂಧುಗಳನ್ನ ಸ್ವಾಭಿಮಾನ ಮಾಡ್ತಾ ನಮಗಿರುವಂತಹ ಒಂದು ದೇಶದಲ್ಲಿ ಹಿಂದೂಗಳು ಇರುವಂತಹ ಬಹುಸಂಖ್ಯಾತ ಹಿಂದೂಗಳಿರುವಂತಹ ಒಂದು ದೇಶದಲ್ಲಿ ನಾವೆಲ್ಲ ಸ್ವಾಭಿಮಾನಿಗಳಾಗಿ ಇರಬೇಕು ಎನ್ನುವಂತಹ ದೃಷ್ಟಿಯಿಂದ ನಮ್ಮ ರಾಮ, ನಮ್ಮ ಕೃಷ್ಣ, ನಮ್ಮ ಗಣಪತಿ, ನನ್ನ ಗೋಮಾತೆ, ನನ್ನ ಅಕ್ಕ ತಂಗಿಯರನ್ನ ನಾವೆಲ್ಲ ಒಂದಾಗಿ ಒಟ್ಟಾಗಿ ಇರಬೇಕು, ಸ್ವಾಭಿಮಾನದಿಂದ ಇರಬೇಕು. ನಾವು ರೌಡಿಗಳೇ. ಯಾಕೆ ರೌಡಿಗಳಾಗಿದ್ದಾರಂತ ನೀವೊಮ್ಮೆ ಯೋಚನೆ ಮಾಡಿ. ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವು ರೌಡಿಗಳಾಗಿರೋದು. ಯಾವುದೇ ಅತ್ಯಾಚಾರ, ಯಾವುದೇ ರೇಪ್ ಮಾಡಿ ಅಲ್ಲ ನಾವು ರೌಡಿಗಳಾಗಿರುವಂತದ್ದು. ನೀವೇನು ಇವತ್ತು ಪಟ್ಟವನ್ನು ಕಟ್ಟಿದ್ದೀರಿ, ಆ ರೌಡಿ ಎನ್ನುವಂತಹ ಪಟ್ಟ ಕೇವಲ ನಾವು ಯಾವುದು ಕೇಸ್ಗಳನ್ನ ಹಾಕೊಂಡಿದ್ದೇವೆ, ಯಾವುದೋ ಕ್ರಿಮಿನಲ್ ಲಿಸ್ಟ್ ನಲ್ಲಿ ಇದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರು. ಕೇವಲ ದೇಶಕ್ಕೋಸ್ಕರ, ಕೇವಲ ಧರ್ಮಕ್ಕೋಸ್ಕರ, ನಮ್ಮ ಅಕ್ಕ ತಂಗಿಯರಿಗೋಸ್ಕರ, ನಮ್ಮ ಗೋಮಾತೆಗೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದೇವೆ. ನಮಗೆ ನಮ್ಮ ಧ್ಯೇಯವಾಕ್ಯನೇ ಇದೆ, ಹುಟ್ಟಿನಿಂದಲೇ ಸಂಘರ್ಷ, ಸಂಘರ್ಷದಿಂದಲೇ ಹುಟ್ಟು ಎನ್ನುವಂತಹ ಧ್ಯೇಯವಾಕ್ಯ ಇದೆ. ಹಾಗಿರ್ಬೇಕಾದ್ರೆ ಈ ಪುತ್ತೂರು ಭಾಗದಲ್ಲಿ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಸಿದ್ಧ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಿಮ್ಮ ಯಾವುದೋ ಗಡಿಪಾರು, ನಿಮ್ಮ ಯಾವುದೋ ಈ ಚಿಕ್ಕ ಪುಟ್ಟ ಕೇಸ್ಗಳನ್ನು ಹಾಕೊಂಡು ನಾವು ಅದರಲ್ಲಿ ವಿಚಲಿತರಾಗ್ತೀವಿ, ಅಥವಾ ಕಾರ್ಯಕರ್ತರು ಮನೆ ಬಿಟ್ಟು ಹೋಗ್ತಾರೆ, ಅಥವಾ ಸಂಘಟನೆ ಬರುವುದಿಲ್ಲ, ಈ ರೀತಿ ಯೋಚನೆಯನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ಮೇಲೆ ಕೂತಿರುವಂತಹ ಸರ್ಕಾರ ಇರಬಹುದು, ಅಥವಾ ಈ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಾ ಅವರನ್ನು ಓಲೈಕೆ ಮಾಡ್ತಾ ಅವರಿಂದಲೇ ನಾವು ಎನ್ನುವಂತಹ ಏನು ನಿಮ್ಮ ಮನಸ್ಥಿತಿ ಇದೆ ಅದನ್ನು ಬಿಟ್ಟು ಬಿಡಿ. ಇವತ್ತು
ಪುತ್ತೂರಿನ ಭಾಗದಲ್ಲಿ ಈ ರೀತಿಯ ಮುಂದೆಯೂ ಕೂಡ ಯಾವುದೇ ಕೃತ್ಯಗಳಾದ್ರೂ ಕೂಡ ಅದಕ್ಕೆ ನಾವು ಸಿದ್ಧ, ಯಾವುದಕ್ಕೂ ಸಿದ್ಧ. ಬಜರಂಗ ದಳದ ಕಾರ್ಯಕರ್ತರು ಯಾವುದೇ ಹೋರಾಟಕ್ಕೆ ಸಿದ್ಧ, ಯಾವುದೇ ಹೋರಾಟಕ್ಕೂ ಸಿದ್ಧ ಎನ್ನುವಂತ ಮಾತನ್ನು ಹೇಳ್ತಾ, ನೀವು ಈ ಗಡಿಪಾರಿನ ವಿಚಾರದಲ್ಲಿ ಏನು ಕೇಸ್ಗಳನ್ನು ಹಾಕಿದ್ದೀರಿ ಅದನ್ನ ತಕ್ಷಣ ಹಿಂಪಡಿಬೇಕು. ಅದನ್ನ ನಿಮ್ಮ ಮತ್ತೊಮ್ಮೆ ನೀವು ಅದರ ಬಗ್ಗೆ ಕುಂದಾಪುರ ಸರ್ಕಾರಿ ಆಸ್ಪತ್ರೆ ಪೆದ್ದುನ ಪೊರ್ತುಗು ಬಾಲೆ ಒಂಜಿ ಮೃತವಾತಂಡು. ಗಂಗೊಳ್ಳಿ ಮೂಲದ ಶ್ರೀನಿವಾಸ್ ಕಾರ್ವಿ ಬೊಕ್ಕ ಜ್ಯೋತಿನ ಬಾಲೆ ಮೃತವಾತಂಡು. ನವೆಂಬರ್ 17ಕ್ಕೆ ಬೇನೆ ಬತ್ತಿನ ಕಾರಣ ಕುಂದಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದಿತ್ತೇರು. ಬಾಲೆ ಪೆದ್ದುನ ಸಂದರ್ಭ ವೈದ್ಯರು ಬಾಲೆ ಮೃತವಾತನ ಪಂಡದು ಪಾತೆರ ಬಂತೇರು. ವೈದ್ಯರ ನಿರ್ಲಕ್ಷ್ಯ ಹಿಡಿದು ಬಾಲೆ ಮೃತವಾತನ ಪಂಡದು ಊರುದಕ್ಕಲು ಪ್ರತಿಭಟನೆ ಮಲ್ತೇರು. ಪ್ರಕರಣದ ಬಗ್ಗೆ ತನಿಖೆ ನಡಪೋಡು ಬೊಕ್ಕ ಡಿಸಿ ಬೊಕ್ಕ ಜಿಲ್ಲಾ ಆರೋಗ್ಯಾಧಿಕಾರಿ ಅರಕು ಬರಡು ಪಂಡದು ಆಗ್ರಹ ಮಲ್ತೇರು. ಬಾಲೆ ಪೆದ್ದುನ ಪೊರ್ತುಗು ನೆತ್ತರು ಎಚ್ಚ ಪೋಂದುಂಡು ಪಂಡದು ಪಂಡೇರು. ಆಂಡ ನೆಕ್ ಒವ್ವೇ ನಮೂನದ ಕ್ರಮದೆತ್ತೊಂದಿಜೇರು. ಎನ್ಮ ತಿಂಗಳದು ಸ್ಕ್ಯಾನಿಂಗ್ ಮಲ್ಪೆರೆ ಒತ್ತೊಂದಿನ ವೈದ್ಯರನ ವಿರುದ್ಧ ಇಲ್ಲದಕ್ಕಲು ಆಕ್ರೋಶ ವ್ಯಕ್ತ ಮಲ್ದೇರು. ಇಡೀ ರಾತ್ರಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆ ದುಮ್ಮುಕುಲ್ದು ಕುಟುಂಬಸ್ಥರ ಬೊಕ್ಕ ಊರ್ದಕ್ಕಲು ಸೇರಿದು ಪ್ರತಿಭಟನೆ ಮಲ್ತೇರು. ನಿರ್ಲಕ್ಷ್ಯ ಮಲ್ತಿನ ವೈದ್ಯರನ ಅಮಾನತು ಮಲ್ಪೋಡು ಬೊಕ್ಕ ಸಮವಾಯಿನ ತನಿಖೆ ನಡಪದು ಕ್ರಮದೆತ್ತೊಂಡು ಪಂಡದು ಅರಟೆ ಧರಣಿ ಕುಲಿದು ಆಕ್ರೋಶ ವ್ಯಕ್ತ ಮಲ್ತೇರು. ಅಕೇರಿಗೆ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ ಭೇಟಿ ಕೊರ್ದು ನೆತ್ತ ಬಗ್ಗೆ ಪರಿಶೀಲನೆ ಮಲ್ಪುವ ಪಂಡದು ವಾಕ್ಕೊರಿಯರು. ಜನರನ್ನ ಬಿಟ್ಟು ಮತ್ತೆ ಯಾವುದು ಊರು ಉದ್ಧಾರ ಮಾಡಿ ನಮ್ಗೆ ಉಪಯೋಗ ಇಲ್ಲ. ಒಂದೊಂದು ಜೀವ ಹೋಗ್ತದೆ. ನಾವು ಇದನ್ನ ಕೇಳ್ಕೊಂಡೋಗಿ ನಾವು ಯಾವ MLA ಆಗೋದು, ಯಾವ ಸರ್ಕಸ್ ಆಗೋದು, ಯಾರ ಉದ್ದೇಶಕ್ಕೆ? ನೀವು ಅವ್ರು ಏನು ಡಿಮಾಂಡ್ ಹೇಳ್ತಾರೆ ಅದಕ್ಕೆ ನೀವೇನು ಮಾಡ್ತೀರಿ ಅದು ಹೇಳಿ. ನೀವು ಹೇಳ್ತೀರಿ ಇವತ್ತು ಚಾರ್ಜ್ ತಗೊಂಡವ್ರು ನೀವು ಆ್ಯಕ್ಚುಲಿ ಈ ಊರಿಗೆ ಹೊಸಬರು, ಇವತ್ತು ಇಳಿದವರು. ನಮಗೆ ಗೊತ್ತಿಲ್ಲ ನಿಮ್ಮ ಬ್ಯಾಡ್ ಲಕ್ ಹೇಳೋದಾ ಇವ್ರ ಬ್ಯಾಡ್ ಲಕ್ ಹೇಳೋದಾ, ನಮಗೆ ಗೊತ್ತಿಲ್ಲ ಅದು. ಮತ್ತೆ ಇದು 1 ಸರ್ತಿ 2 ಸರ್ತಿ ಆದ್ರೆ ಸರಿ, ಒಬ್ರು ಇಬ್ಬರು ಆದ್ರೂ ಸರಿ, ಇಡೀ ಹಾಸ್ಪಿಟಲ್ ಅಟಿಟ್ಯೂಡ್ ಹಾಗಾದಾಗ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಅದು ನಿಮ್ಗೆ ಇಲ್ದಿದ್ರೆ ಒಂದು ಸಣ್ಣ ಕಷ್ಟ ಸುಖ ನಾವು ಕೇಳ್ತೇವೆ, ಏನಾಯ್ತು ಎಂತಾಯ್ತು ಕೇಳ್ತೇವೆ. ಇದು 1-2 ದಿವಸದಲ್ಲ ಇದು. ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದೊಮ್ಮೆ ಡೆತ್ ಸ್ಟೋರೇಜ್ ಇದ್ದಾಗೆ ಕೊಲ್ಲಿಕ್ಕಿದ್ದಾಗೆ ಆದರೆ ಅಥವಾ ಕಾಮನ್ ಆಗಿ ಆಗ್ತದೆ 4ರಲ್ಲಿ 1 ಹಾಗಾಗುದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ಕೇಳಲಿಕ್ಕೆ ಈ ಊರ ಇಲ್ಲಿ ನಾವು ಹಾಕಿ ಕೇಳಬೇಕು ಅದನ್ನೆಲ್ಲ, ಅದಾಗುದಿಲ್ಲ. ಅದಕ್ಕೆ ನೀವು ಏನಂತಿಲ್ಲ, ಇಲ್ಲಿ ಸ್ಟೆಪ್ಸ್ ಬನ್ನಿ. ಅದು ನೀವು ಇಲ್ಲ, ನೀವು ಗೌರ್ಮೆಂಟ್ ಕೆಪಾಸಿಟಿಯಲ್ಲಿ ನೀವು ಲಾಠಿ ಚಾರ್ಜ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ, ಏನಾದರೂ ಮಾಡಿ ನಾವಂತೂ ಎದ್ದು ಹೋಗೋ ಪ್ರೋಗ್ರಾಮಲ್ಲಿ ಇಲ್ಲ. ನಿಮಗೆ ಗಂಗೊಳ್ಳಿ ಅವರು ಅಷ್ಟೇ ತಾಳ್ಮೆ ಇರ್ತಾರೆ. ಗಂಗೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಬಂತು, ತಾಳ್ಮೆಯಲ್ಲೂ ಇರ್ತಾರೆ. ಹೊರಟಾಗ ನೀವು ಹಿಸ್ಟ್ರಿ ಕೇಳ್ಕೊಳ್ಳಿ, ಅದು ಎದ್ದು ಹೋದ ಸ್ಟೋರಿಯೇ ಇಲ್ಲ ಅದು. ಸೊ ಅದು ಏನಂತ ತುದಿಯೇ ಮುಟ್ಸ್ಬೇಕು. ನೀವು ಏನಂತೇಳಿ ಹೇಳಿ ಮಾಡಿ ವಾಪಸ್ ತರ್ಲಿಕ್ಕೆ ಆಗ್ತದ ಮಗುನ? ಆಯ್ತು, ಕನ್ವಿನ್ಸ್ ಮಾಡಿದ್ರ, ಹೀಗಾಯ್ತು, ಹೀಗಾಗಿತ್ತು, ಹೊಟ್ಟೆ ಒಳಗೆ ಹೀಗಾಗಿತ್ತು, ತರಳಿತ್ತು, ಹೌದು ಬರ್ತದೆ ನಮ್ಗೆ. ಪುನಃ ಧಮಕಿ ಕೊಡೋದು. ಯಾರು ಬಂದ ನಾವು ರಾಬರ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಕೆಳಗೆ ಇದ್ರು, ಮೇಲೆ ಕುಡ್ಲಾರತ ಪೆರ್ಮೆದ ಪದ್ಮಶ್ರೀ ಹರೇಕಳ ಹಾಜಬೆರೆಗ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಮಾನದಿಗೆ ಮಲ್ತೇರು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಡಿತ್ತಿನ ಅಕ್ಷರ ಸಂತೆರಾಯಿನ ಪದ್ಮಶ್ರೀ ಹರೇಕಳ ಹಾಜಬೆರೆನು ವಿಮಾನದ ಸಿಬ್ಬಂದಿಲು ಸೇರ್ದು ಮಾನದಿಗೆ ಮಲ್ತೇರು. ಕುಡ್ಲಾಡ್ದು ದಮ್ಮಾಮ್ಗ್ ಹಿದೆಯ ಫೌಂಡೇಶನ್ ಜುಬೈಲ್ ಘಟಕದ ಒತ್ತಿಡ ನಡಪುನ ಕಾರ್ಯಕ್ರಮ ಪಾಲಿತು ನೆರೆ ಪ್ರಯಾಣ ಮಲ್ತೊಂದಿತ್ತೇರು. ಈ ಪೊರ್ತುಗು ಹರೇಕಳ ಹಾಜಬೆರ್ನ ಹೊರಾಯಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಿಬ್ಬಂದಿಲು ವಿಮಾನದ ಕ್ಯಾಪ್ಟನ್ ನಗಿಯನ ಕಂತೇರು. ಒಂದು ಸಂಗತಿ ತೆರಿನ ಬೊಕ್ಕ ವಿಮಾನದ ಕ್ಯಾಪ್ಟನ್ ಪ್ರಯಾಣಿಕರಿಗೆ ಹಾಜಬೆರ್ನ ಬಗ್ಗೆ ತಿರಿಪಾಯರು. ಶಿಕ್ಷಣ ರಂಗಡು ಅಪೂರ್ವ ಸೇವೆ ಮಲ್ತಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ನಮ್ಮ ವಿಮಾನ ಪ್ರಯಾಣ ಮಲ್ಪುನ ನಮಕ್ ಮಾತೆರೆಗ್ಲ ಖುಷಿ ಕಂದಂಡು. ಹರೇಕಳ ಹಾಜಬೆರ್ಗ್ ನಮ್ಮ ಉಡಲ್ದಿಂಜಿನ ಸೊಲ್ಮೇಲ್ ಪಂಡದು ಪಾತೆರ ಪಂಡರು. ಪ್ರೇರಣಾ ಭಾಷಣಗಾರೆ ರಫೀಕ್ ಮಾಸ್ಟರ್ ಮಂಗಳೂರು ಬೊಕ್ಕ ಬೇರಸ್ತೆ ಫಾರೂಕ್ ಕನ್ಯಾನ ಪೋರ್ಟ್ವೇಡ್ ಈ ಪೊರ್ತುಗು ಒಟ್ಟಿಗಿತ್ತೇರು. ಸಾಮಾಜಿಕ ಹೋರಾಟಗಾರ ಬೊಕ್ಕ ಬರಹಗಾರ ಆದಿತ್ಯನ ಇಸ್ಮತ್ ಫಜೀರರು ಹಾಜಬ್ಬ ಅವರ ಜೀವನದ ಮಿತ್ತು ಹರೇಕಳ ಹಾಜಬ್ಬ ಅವರ ಜೀವನ ಕಥೆ ಪನ್ಪಿನ ಪುಸ್ತಕನ ಪ್ರಕಟ ಮಲ್ತಿತ್ತೇರು. ಒಂದು ಹೊತ್ತಂದೆ ಹಾಜಬ್ಬನ ಜೀವನ ಚರಿತ್ರೆನು ಮಂಗಳೂರು ವಿಶ್ವವಿದ್ಯಾನಿಲಯದ ಪಠ್ಯಕ್ರಮದ ಸೇರ್ಪದುಂಡು. ಒಟ್ಟಾರೆಯಾದ ಹರೇಕಳ ಹಾಜಬ್ಬೆರೆನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದಕ್ಕಲು ಉರಾಯನಕ್ಕೆ ಪೆರಿಯ ಮೆಚ್ಚುಗೆ ವ್ಯಕ್ತವಾತಂಡು. A great honor to fly you, sir. May God bless you with a long and healthy life. Continue with your good work and keep inspiring. ಕುಡ್ಲದ ಶ್ರೋತ್ಕಲ್ ಅರ್ಥ ಕೈತಲ್ದ ಸರ್ಕಾರಿ ಶಾಲೆದಾರಕ್ಕೂ ಭೂ ಕೇಡಿಲು ಕಂಡು ಪಡೆದರು. ಕುಡ್ಲ ಪಿದೆಯ ಅರ್ಥ ಶ್ರೋತ್ಕಲ್ ಡುಪುನ ಕಾನ ಕಟ್ಲ ಜನತಾ ಕಾಲೋನಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉಲಯಪಾಡ್ಯರೆ ಭೂ ಕೇಡಿಲು ಕಂಡು ಪಡೆದರು. ಈ ಶಾಲೆಗೆ ಸುಮಾರು 25 ವರ್ಷದ ಇತಿಹಾಸ ಉಂಡು. ಒಂದು ಪಾಪದಕ್ಲಿನ ಜೋಕ್ಲಿಗೆ ಶಾಲೆ ಬೊಕ್ಕ ಈ ಶಾಲೆ ತಿಕ್ಕೆರೆ ನನ್ನದು ಹೋರಾಟಲು ಮಲ್ತಿತ್ತೇರು. ಸುಮಾರು 1.8 ಎಕರೆರ ಈ ಸರ್ಕಾರಿ ಶಾಲೆಗೆ ಮಂಜೂರಾದಿತ್ತಂಡು. ಮೈದಾನಗ ವಿಶೇಷ ಅಚ್ಪಾಸೆನ್ಸ್ ಒರಿಪದ್ದಿತ್ತೇರು. ಆಂಡ ಶಾಲೆದ ಮೈದಾನನೇ ಅತಿಕ್ರಮಣ ಮಲ್ತೊಂದುಲ್ಲೇರು. ಇತ್ತ ತೂಪಿನ ಪ್ರಕಾರ ಇಲ್ಲ ಒಂಜಿ ನಿರ್ಮಾಣ ಹಂತಡುಂಡು.
ಮೈದಾನದ ಹೊರಟು ಲೇಔಟ್ ಲೆಕ್ಕ ಮಲ್ಪರೆ ನಿಘಂಟು ಮಲ್ದೇರ್ ಪನ್ಪಿನ ಆರೋಪ ವ್ಯಕ್ತವಾತಂಡು. ಈ ಜಾಗನ ಉಲೈ ಪಾಡ್ಯರೆ ಖಾಸಗಿ ಬೇರೆಸ್ತಿಯರ್ ಗಡಿ ಗುರುತು ಮಲ್ದೇರು. ಈತಪುರ ನಡತೊಂದಿತ್ತುಂಡಲ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಹಿಡಿದು ಬೂವೆ ನಮೂನದ ಕ್ರಮಂದೆ ತೊಂದಿಜೇರು. ಸರ್ಕಾರಿ ಶಾಲೆದ ಬಗ್ಗೆ ಆಸಕ್ತಿನ ಇಜ್ಜಂದಿ ಲೆಕ್ಕ ಸರ್ಕಾರ ನಡತೊಂದುಂಡು. ದಾಖಲೆ ಪುರ ಇತ್ತುಂಡಲ ಭೂಕೇಳಿನ ವಿರುದ್ಧ ಬೂವೆ ಕ್ರಮ ಇಜ್ಜಿ ಕ್ರಮದೆ ತೊನೆರೆ ಆಡಳಿತ ವ್ಯವಸ್ಥೆ ದುಮ್ಮು ಪಿರಾವು ತೂವೊಂದುಂಡು. ಇತ್ತೆ ಶಾಲೆದಾರನು ಪಿರದೆ ತೊನೆರೆ ಈ ಅರತಕ್ಕಲು ಗಟ್ಟಿ ನಿಘಂಟು ಮಲ್ದೇರು. ಶಿಕ್ಷಣ ಇಲಾಖೆ ಸಮವಾದ ಒಕ್ಕಣಂದಿನ ದಿಸೆಟ್ಟು ಹೋರಾಟಗಾರರು ಪೆರಿಯ ಪ್ರತಿಭಟನೆಗೆ ದುಂಬಾತೆರು. ಉಳಿಯಲೇಬೇಕು, ಸರ್ಕಾರಿ ಶಾಲೆ ಉಳಿಯಲೇಬೇಕು, ಬಡವರ ಮಕ್ಕಳು ಕಲಿಯಲೇಬೇಕು, ಬಡವರ ಮಕ್ಕಳು ಕಲಿಯಲೇಬೇಕು, ಬಿಡುವುದಿಲ್ಲ, ಭೂಕಬಲಿಕೆ ಮಾಡಲು ಬಿಡುವುದಿಲ್ಲ, ಅತಿಕ್ರಮಣ ಮಾಡಲು ಬಿಡುವುದಿಲ್ಲ. ಶಾಲೆಗೆ ಮೈದಾನ ಬೇಕೇ ಬೇಕು, ಶಾಲೆಗೆ ಮೈದಾನ ಬೇಕೇ ಬೇಕು, ಸರ್ಕಾರಿ ಶಾಲೆ ಉಳಿಯಲೇಬೇಕು, ಬಡವರ ಮಕ್ಕಳು ಕಲಿಯಲೇಬೇಕು. ಒಂದು ಈ ವಾರದ ಸುದ್ದಿಲು ನಾನು ಅದು ಸುದ್ದಿಲೆಗೆ ತಗೊಂಡು ಪ್ಲೇ ನ್ಯೂಸ್ ತುಳು.